ಮಹೇಶ್ ಅಣ್ಣ ಹಾಯ್ ಹಾಯ್. ಮೊದಲನೇ ಆ ಸರಿ ಬರಲೇ ಮಹೇಶ್ ಅಣ್ಣಿರ ಮಂಡೇಲಿ ಮೊದಲನೇ ಲೈಕ್ ಕಮೆಂಟ್ ಥ್ಯಾಂಕ್ ಯು. ಅವು ಯಾನೇ ನಾನು ಒತ್ತುದು ಪೋಂಡ ಯಾಕಡ್ದ ಲೈವ್ ಏನನ ಒತ್ತರ್ಬೋದು ಏನೇನಾಡು. ಅವು ಬರೆನಗ ಸೆಂಡಾಂಡ್ ಯಾಂದಾದ ಮಲ್ಪೊಡಿಗಿರು ಭಜನೆ ಅನ್ಲಿ ನಾನ್ಸೆನ್ಸ್ ನಾನ್ಸೆನ್ಸ್ ಇರು. ಸ್ಪಂದನ ಸಿಸ್ ಹಾಯ್ ಹಾಯ್, ಹೇಗಿದ್ದೀರಾ? ಲೈಕ್ ಡನ್ ಥ್ಯಾಂಕ್ ಯು. ಟೀ ಕುಡಿದ್ರಾ? ಬ್ಲೂಟೂತ್ ಚಾರ್ಜ್ ಇಜ್ಜದ ಚಾರ್ಜ್ ಇದು ಓಡಿನಿ. ಎಲ್ಲಿ ಹೋದ್ರಿ ಕಮೆಂಟ್ ಹಾಕಿ. ಗುಡ್ ಈವ್ನಿಂಗ್ ಸಿಸ್. ಗುಡ್ ಈವ್ನಿಂಗ್. ಟೀ ಕುಡಿದ್ರಾ ಸ್ಪಂದನ ಸಿಸ್? ನಂದು ಆಗಿಲ್ಲ. ನಿಮ್ದು ಚಾನಲ್ಲಿದೆ ಅಲ್ಲ, ಬ್ಲೂ ಕೊಡ್ತೇನೆ. ನೈಸ್ ಲೈವ್ ಥ್ಯಾಂಕ್ ಯು. ಗುಡ್ ಲೈವ್ ಥ್ಯಾಂಕ್ ಯು ಸಿಸ್. ನೈಸ್. ಮಹೇಶ್ ಅಣ್ಣ ಎಲ್ಲಿ ಹೋದ್ರಿ? ಗುಡ್ ವಂಡರ್ಫುಲ್. ನೈಸ್ ನೈಸ್ ಥ್ಯಾಂಕ್ ಯು ಸಿಸ್. ನೈಸ್ ಗುಡ್. ನೈಸ್ ನೈಸ್ ಥ್ಯಾಂಕ್ ಯು. ಗುಡ್ ಗುಡ್ ಗುಡ್. ಸೂಪರ್. ಗುಡ್ ಸೂಪರ್ ನೈಸ್ ಅಲ್ವಾ? ವಂಡರ್ಫುಲ್ ಲೈವ್ ಥ್ಯಾಂಕ್ ಯು ಸಿಸ್. ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಕಮೆಂಟ್ ಹಾಕಿ. ನೈಸ್ ಡೇ. ಮಳೆ ಉಂಟಾ ಸಿಸ್ ನಿಮ್ಮೂರಲ್ಲಿ? ಗುಡ್ ಡೇ. ಗುಡ್ ಡೇ ಪಾರ್ಲೇಜಿ. ಇಲ್ಲ ಸಿಸ್. ಹೌದಾ? ಓಕೆ ಓಕೆ. ನೈಸ್. ಯಾರಿದ್ದೀರಾ ಕಮೆಂಟ್ ಹಾಕಿ. ಓಕೆ ಸಿಸ್ ಬಾಯ್ ಟೇಕ್ ಕೇರ್. ಬಾಯ್ ಬಾಯ್ ಸಿಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು.
ಸೂಪರ್ ಸೂಪರ್. ಥ್ಯಾಂಕ್ ಯು ದೊಡ್ಡಪ್ಪ. ಹೇಗಿದ್ದೀರಾ ದೊಡ್ಡಪ್ಪ? ಟೀ ಕುಡಿದ್ರಾ? ಸೂಪರ್. ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು ದೊಡ್ಡಪ್ಪ. ಟೀ ಆಯಿತು, ನಿಮ್ದಾಯ್ತಾ? ನಂದು ಟೀ ಆಗಿಲ್ಲ. ಟೀ ಆಗಿಲ್ಲ. ಬಿಸಿಲು ಹೇಗಿದೆ? ಬಿಸಿಲು ಇಲ್ಲ ದೊಡ್ಡಪ್ಪ, ಇವತ್ತು ಮೋಡ ಆಗಿದೆ. ಬಿಸಿಲು ಕಡಿಮೆ ಇದೆ, ಮೋಡ. ನಿಮ್ಮ ಕಡೆ ಬಿಸಿಲ, ಮಳೆ ಇಲ್ವಾ? ಹಾಯ್ ಹಾಯ್, ಹೇಗಿದ್ದೀರಾ? ಬಿಜಾಪುರಲ್ಲಿ ಫುಲ್ ಬಿಸಿಲು. ಹೌದಾ? ಬಿಗ್ ಡ್ಯಾಡಿ ಬ್ರೋ ಅಂತ ಹೇಳ್ತಿದ್ದಾರೆ. ಇದು ಮಧು ಅಲ್ವಾ ನಿಮ್ಮ ಹೆಸರು? ಮಧು ಅವರೇ ಹಾಯ್ ಅಂತ ದೊಡ್ಡಪ್ಪ. ಹೌದು, ಮಧು. ಲೈಕ್ ಡನ್. ಥ್ಯಾಂಕ್ ಯು ಮಧು ಅವರೇ. ಟೀ ಕುಡಿದ್ರಾ ಮಧು? ಕಾಫಿ ಆಯ್ತಾ? ದೊಡ್ಡಪ್ಪ ಬ್ರೋನಾ? ಓಕೆ ಓಕೆ. ಶ್ರೀಮಂತ್ ಹಾಯ್ ಹಾಯ್, ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ಟೀ ಆಯಿತು, ನಿಮ್ಮದು? ನಂದು ಆಗಿಲ್ಲ ಮಧು ಅವರೇ. ಮಧು ಅವರೇ ಟೀ ಆಯಿತು, ನಿಮ್ಮದು ಕಾಫಿ ಆಯ್ತಾ ಅಂತ ದೊಡ್ಡಪ್ಪ. ಗುಡ್ ಈವ್ನಿಂಗ್ ಅಕ್ಕಾಜಿ. ಗುಡ್ ಈವ್ನಿಂಗ್ ಶ್ರೀಮಂತ್ ಅವರೇ. ಆಯಿತು ದೊಡ್ಡಪ್ಪ ಬ್ರೋ ಅಂತ ಮಧು ಅವರು. ಟೀ ಆಯ್ತಾ ಅಕ್ಕ ಅಂತ. ಟೀ ಆಗಿಲ್ಲ, ನಿಮ್ದಾಯ್ತಾ? ಹಾಯ್ ಅಶೋಕ. ಹಾಯ್ ಹಾಯ್, ಹೇಗಿದ್ದೀರಾ ಅಶೋಕ? ಟೀ ಕುಡಿದ್ರಾ? ಓಕೆ ಮಿಲ್ಕಿ ಅವರೇ ಅಂತ ದೊಡ್ಡಪ್ಪ. ಲೈಕ್. ಥ್ಯಾಂಕ್ ಯು ಅಶೋಕ. ಹಾಂ ಅಕ್ಕ ಆಯಿತು. ಯಾವೂರಿಂದ ಲೈವ್ ನೋಡ್ತಿದ್ದೀರಾ ಶ್ರೀಮಂತ್ ಅವರೇ? ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಳ್ಳಿ. ಮತ್ತೆ ಇವತ್ತು ಕಾರ್ ಡ್ರೈವ್ ಮಾಡ್ತಾ ಲೈವ್ ಇಲ್ವಾ ದೊಡ್ಡಪ್ಪ ಬ್ರೋ ಅಂತ ಮಧು ಅವರು. ಬಾಗಲಕೋಟೆ ಜಿಲ್ಲಾ. ಹೌದಾ? ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ಮಧು ಅವರು ನಗ್ತಾ ಇದ್ದೀರಿ. ಮಧು ಅವರೇ ಟಿ ವಿ ನೋಡ್ತಾ ಇದ್ದೀನಿ ಅಂತ ದೊಡ್ಡಪ್ಪ. ನಾ ಬ್ಯುಸಿ ಇದ್ದೀನಿ ತಂಗಿ, ಲೈಕ್ ಕೊಡಲು ಬಂದೆ. ಹೌದಾ ಅಶ್ವಕ್ಕ? ಥ್ಯಾಂಕ್ ಯು ಸೋ ಮಚ್ ಅಶ್ವಕ್ಕ. ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೇನಕ್ಕ. ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ. ಓಕೆ, ಒಂದು ಕಮೆಂಟ್ ಹಾಕಿರಿ ಶ್ರೀಮಂತ್, ಆಯಿತಾ? ನಾ ಮತ್ತೆ ನೋಡಿ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತೀನಿ. ಓ, ಇವತ್ತು ಟಿ ವಿ ನೋಡೋದು ಪ್ರೋಗ್ರಾಮಾ ಅಂತ ಮಧು ಅವರು. ಹಾಂ ಅಕ್ಕ, ಓಕೆ. ಹೌದಾ? ಥ್ಯಾಂಕ್ ಯು. ಇವತ್ತು RCB ಮ್ಯಾಚ್ ಇದೆ ಅಲ್ವಾ? ಯಾರ ಹತ್ರ? ದೊಡ್ಡಪ್ಪನ ಹತ್ರ ಕೇಳಿದ್ದ? ಮುದ್ದು ಅವರೇ ಏನು ಸಮಾಚಾರ? ಸಮಾಚಾರ ಏನಿಲ್ಲ, ಹೇಳಬೇಕು ಮಾತು. ಮಧು ಅವರೇ ಎಸ್. ಓ, ಅದು ನ್ಯೂಸ್ ನೋಡ್ತಿದ್ದೀರಾ ದೊಡ್ಡಪ್ಪ? ಹಾಂ ಪಾಪ ದೊಡ್ಡಪ್ಪ ಬ್ರೋ ಅಂತ ಮಧು. ಮಧು ಅವರೇ ನೀವು ಲೈವ್ ಮಾಡೋದಿಲ್ವಾ? ಎಸ್ ಮಧು ಅವರಂತ ದೊಡ್ಡಪ್ಪ.
ನಿಮ್ಮದು ಲೈವ್ಗೆ ಒಂದು ಜಾಯ್ನ್ ಆಗಬೇಕು. ನೀವು ಲೈವ್ ಮಾಡ್ತೀರಲ್ಲ? ಮಾಡಬೇಕು ಮುದ್ದು ಅವರೇ. ಹೌದಾ? ಎಷ್ಟು ಹೊತ್ತಿಗೆ ಹೇಳಿ? ಯಾವಾಗ ಲೈವು? ಎಷ್ಟು ಹೊತ್ತಿಗೆ? ಇನ್ನೂ ಮಾಡಿಲ್ಲ. ಹೌದಾ? ಮಾಡಿದ ಒಂದು ಸರಿ, ಆದರೆ ಏನೋ ಒಂಥರ. ಎಂತ ಏನೋ ಒಂಥರ? ಏನಾಗಿತ್ತು? ಲೈವ್ ಮಾಡುವಾಗ ಏನಾದರೂ ನರ್ವಸ್ ಆದ್ರಾ ಹೇಳಿ? ಸ್ವಾತ್ಯಕ್ಕ ಹಾಯ್ ಹಾಯ್. ಚಾ ಪರಿಹಾರ ಲೈಕ್ ಡನ್. ಥ್ಯಾಂಕ್ ಯು ಸ್ವಾತ್ಯಕ್ಕ. ಹೇಳಿ ಮಧು, ಏನಾಗಿತ್ತು? ಸ್ವಾತಿ ನಮಸ್ತೆ ಅಂತ ದೊಡ್ಡಪ್ಪ. ನಗು ಬರುತ್ತೆ. ನಗು ಬರುತ್ತಾ? ಯಾಕೆ? ಕಾಮಿಡಿ ಇರುತ್ತಾ ನಿಮ್ಮ ಲೈವ್? ಚಾಂಡ್ ಅಂದೆ ತಾದೆತ್ತನು ಚಾಕ್. ಹಾಯ್ ದೊಡ್ಡಪ್ಪ ಅಂತ ಸ್ವಾತ್ಯಕ್ಕ. ನಗು ಬರೋಕ್ಕೆ ಕಾರಣ ಏನು ಅದು? ಎಲ್ಲಿ ಹೋದ್ರು? ತಿಂಡಿ ಇತ್ತು. ಎಂತ ತಿಂಡಿ? ಮಸಾಲೆ ದೋಸೆ. ಅಯ್ಯೋ, ಫೇಸ್ ಲೈವ್ ಮಾಡೋಕ್ಕೆ ಇಷ್ಟ, ಆದರೆ ಏನೋ ಒಂಥರ ನಗು ಬರುತ್ತೆ. ಹೌದಾ? ದೊಡ್ಡಪ್ಪ ಚಾ ಆಯ್ತಾ ಅಂತ ಸ್ವಾತ್ಯಕ್ಕ. ನೋಡಿ ಇವಾಗಲೂ ನಗ್ತಾ ಇದ್ದೀನಿ. ಯಾಕೆ? ಸ್ವಾತಿ ಟೀ ಆಯಿತು, ನಿಮ್ಮದು ಟೀ ಆಯ್ತಾ ಅಂತ ದೊಡ್ಡಪ್ಪ. ತಿಂಡಿಗೆ ನೇಮ್ ಇಲ್ಲ. ಹೌದಾ? ಅದೆಂತ ತಿಂಡಿ ಮಾರೆ ನೇಮ್ ಇಲ್ಲ ಅದು? ಹಾಂ, ತಿಂಡಿಗೆ ಹೆಸರು ಇಟ್ಟಿಲ್ವಾ? ಹಾಂ ಆಯಿತು ದೊಡ್ಡಪ್ಪ ಅಂತ ಸ್ವಾತ್ಯಕ್ಕ. ಓಕೆ ಸ್ವಾತಿ ಅಂತ ದೊಡ್ಡಪ್ಪ. ಮಧು ಅವ್ರು ಎಲ್ಲಿ ಹೋದರು? ನಗ್ತಾ ನಗ್ತಾ ಎಲ್ಲಿ ಮಾಯ ಆದ್ರಿ ಮಾರೆ? ಬನ್ನಿ. ನೇಮ್ ಇಲ್ಲದ ತಿಂಡಿ. ಹೌದಾ? ಓಕೆ ಅಂತ ಸ್ವಾತ್ಯಕ್ಕ. ವಸ್ತೀನಿ. ಸೂಪರ್, ಥ್ಯಾಂಕ್ ಯು. ಮತ್ತು ಏನು ಮಾಡಿದ್ರಿ ಊಟಕ್ಕೆ? ಊಟಕ್ಕೆ ಬಸಳೆ ಸಾಂಬಾರಿತ್ತು, ಬಸಳೆ ಸೊಪ್ಪಿತ್ತು. ನೈಸ್, ಗುಡ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ದೊಡ್ಡಪ್ಪ ನಗ್ತಾ ದೊಡ್ಡಪ್ಪ ಆನ್ ಅಂತ ಹೇಳ್ತಿದ್ದಾರೆ. ಸ್ವಾತ್ಯಕ್ಕ ನಗ್ತಾ ಇದ್ದಾರೆ. ನೈಸ್, ಥ್ಯಾಂಕ್ ಯು. ಇಲ್ಲೇ ಇದ್ದೇನೆ ಮುದ್ದು ಅವರೇ. ಹೌದಾ? ಇರಿ ಇರಿ, ನಿಮ್ಮದು ಲೈವ್ ಇದ್ದು ಪ್ರಾಬ್ಲಮ್ ಹೇಳಿ. ಸೂಪರ್ ನೈಸ್. ನಿಮ್ಮ ನಗುವಿಗೆ ಕಾರಣ ಏನು? ಬಸಳೆ ಅಂದರೆ ಏನು? ಹಾಂ, ಬಸಳೆ ಅಂದರೆ ಎಂತ ಹೇಳೋದು ಮಾರೆ ನಿಮ್ಮಾಚೆ? ಎಂಥ ಸೊಪ್ಪು? ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತೆ ಗೊತ್ತಾ? ಅದರ ಸಾಂಬಾರು. ನೈಸ್, ಥ್ಯಾಂಕ್ ಯು. ತಡಪನಾಗ್ತಿದ್ದಾರೆ. ಅದೇ ಕಾಡಲ್ಲಿ ಸೊಪ್ಪು ಸಿಗುತ್ತಲ್ವಾ ಮಧು ಅವರೇ? ಮತ್ತೆ ಎಂತ ಹೇಳಿ ನಾನು? ಬಸಳೆ ಅಂದರೆ ಎಂತ ಹೇಳೋದು ಮಾರೆ? ಮಾಡಬೇಕಂದ್ರೆ ಹೇಳಿ. ಹಾಂ, ಮಾಡಬೇಕಾದ್ರೆ ಹೇಳ್ತೀನಿ. ಹೌದಾ? ಹೇಳಿ ಹೇಳಿ. ಗುಡ್, ನೈಸ್, ಸೂಪರ್ ಅಂತ ಸ್ವಾತ್ಯಕ್ಕ. ಮಧು ಅವ್ರು ನಗ್ತಾ ಇದ್ದಾರೆ ಅಲ್ವಾ? ನಿಮ್ಮ ಕಡೆ ಎಂತ ಹೇಳ್ತಾರೋ ಗೊತ್ತಿಲ್ಲ, ನಾನು ಅದಕ್ಕೆ ಹೇಳಿದೆ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ. ಇವರದು ಸ್ವಾತ್ಯಕ್ಕನ ವಿಡಿಯೋದಲ್ಲಿ ಉಂಟು ನೋಡಿ ಆಯಿತಾ? ಅವರದು ವಿಡಿಯೋದಲ್ಲಿ ಇತ್ತು, ಉಂಟಲ್ವಾ ಸ್ವಾತ್ಯಕ್ಕ? ಒಂದು ಸಲ ಬಸಳೆ ಸಾಂಬಾರು ಮಾಡಿ ವಿಡಿಯೋ ಮಾಡಿ. ಓಕೆ ಓಕೆ ದೊಡ್ಡಪ್ಪ, ಗುಡ್ ಅಂತ ಸ್ವಾತ್ಯಕ್ಕ.
ನಿಮ್ಮದು ಯಾವ ಊರು ಮಾರೆ? ಯಾರ್ದು? ನಂದು ಕಾರ್ಕಳ. ಕಾರ್ಕಳ ಮಧು. ದೊಡ್ಡಪ್ಪ ಬ್ರೋ ಅಂತ ನಗ್ತಿದ್ದಾರೆ ಮಧು. ನೀವು ಬಸಳೆ ಸೊಪ್ಪು ತಿಂದೇ ಇಲ್ವಾ? ಇರಿ, ಇವತ್ತು ಫೋಟೋ ಹಾಕ್ತೇನೆ. ಮಧು ಅವರೇ ನಿಜವಾಗ್ಲೂ ನನಗೆ ಬಸಳೆ ಸಾಂಬಾರು ಗೊತ್ತಿಲ್ಲ ಅಂತ ದೊಡ್ಡಪ್ಪ. ಓ, ಓಕೆ ಓಕೆ ಅಂತ ಮಧು ಅವರು. ಅಯ್ಯೋ ಇಲ್ಲ ದೊಡ್ಡಪ್ಪ ಬ್ರೋ ಅಂತ ಮಧು ಅವರು ನಗ್ತಾ ಇದ್ದಾರೆ. ನೀವು ಮಧು ಅವರು ಕೂಡ ನೋಡಿಲ್ವಾ ಬಸಳೆ ಸೊಪ್ಪು? ಬಳ್ಳಿ ಹಾಗೆ ಹೋಗ್ತದಲ್ಲ, ಅಗಾಲ ಎಲೆ ಇರುತ್ತೆ ಗೊತ್ತಾ? ಅಗಾಲ ಅಂದರೆ ತುಂಬ ಅಗಲ ಅಲ್ಲ, ಸ್ವಲ್ಪ. ನನಗೆ ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಯಾವ ಸೊಪ್ಪು ಸಹ ಗೊತ್ತಿಲ್ಲ. ಹೌದಾ? ಪಾಲಕ್ ಪಲ್ಯ ಅಲ್ಲ, ನೀವು ಇದರಲ್ಲಿ ಯೂಟ್ಯೂಬಲ್ಲಿ ಉಂಟಲ್ಲ, ಬಸಳೆ ಸೊಪ್ಪಿನ ಪದಾರ್ಥ ಅಂತ ಹಾಕಿ ಬರುತ್ತೆ ಅಲ್ಲಿ. ಬಸಳೆ ಸೊಪ್ಪು ಅಂತ ಹಾಕಿದರೆ ನಿಮಗೆ ಅದು ವಿಡಿಯೋ ಎಲ್ಲ ಬರುತ್ತೆ, ಆಯಿತಾ? ಸೂಪರ್ ಅಂತ ಕೃಷ್ಣಣ್ಣ. ಥ್ಯಾಂಕ್ ಯು ಕೃಷ್ಣಣ್ಣ. ಮಧು ಅವರೇ ಕೇಳಿತಾ? ನಿಮಗೂ ಕೂಡ ಹೇಳಿದ್ದು. ಇವಾಗ ನೋಡ್ತೀನಾ? ನೋಡಿ ದೊಡ್ಡಪ್ಪ ನೋಡಿ, ಆಯಿತಾ? ಕೃಷ್ಣಣ್ಣ ಥ್ಯಾಂಕ್ ಯು. ರಪಕ್ಕ ಹೋಗಿ ನೋಡಿ ಬನ್ನಿ, ಹೋಗಬೇಡಿ, ಲೈವ್ ಬಿಟ್ಟು ಹೋಗಬೇಡಿ, ಆಯಿತಾ? ನೋಡಿಕೊಂಡು ಸೀದಾ ಲೈವಿಗೆ ಬನ್ನಿ. ಒಂದು ಸೊಪ್ಪಿನ ಕತೆ. ಹೌದು, ಒಂದು ಸೊಪ್ಪಿನ ಕತೆ. ಈಗ ಸೊಪ್ಪಿನ ಕತೆ ನಡೀತಾ ಉಂಟಿಲ್ಲಿ ಲೈವಲ್ಲಿ. ಬಸಳೆ ಹೊಟ್ಟೆ ಬಿಸಳೆ ಅಂತ ಕೃಷ್ಣಣ್ಣ. ಪರಶುರಾಮ ಅವರೇ ಹಾಯ್. ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ಟೀ ಕುಡಿದ್ರಾ? ಇವರೆಲ್ಲಿ ಹೋದ್ರು ಮಾರ? ಬಸಳೆ ಸೊಪ್ಪನ್ನು ಹುಡುಕಿಕೊಂಡು ಹೋದ್ರ ಅಂತ. ಬೇರೆಯವರ ತೋಟಕ್ಕೆ ಹೋಗಬೇಡಿ, ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬನ್ನಿ. ಬಸಳೆ ಹುಳಿ ಇರುತ್ತಾ? ಹುಳಿ ಇರುತ್ತಾ ಬಸಳೆ? ಇಲ್ಲ, ನೀವು ರಪ್ಪ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲ, ಇಲ್ಲೇ ಇದ್ದೀನಿ. ಹೌದಾ? ನಾನು ನೀವು ಪಕ್ಕದ ಮನೆಗೆ ಹೋದ್ರ ಬಸಳೆ ಗಿಡವನ್ನು ಹುಡ್ಕೊಂಡು ಅಂತ ಅಂದ್ಕೊಂಡೆ. ದೊಡ್ಡಪ್ಪ ಬ್ರೋಗೆ ಸಹ ಗೊತ್ತಿಲ್ಲ. ಹೌದು, ಎಂಕ ಬಸಳೆ ಕೊರ್ಲೆ ಮುದ್ದು. ಓಕೆ ಕೃಷ್ಣಣ್ಣ, ಕೊರ್ಪೆ. ಮಧು ಅವರೇ ಹೌದು ಅಂತ ದೊಡ್ಡಪ್ಪ. ಎಂತ ನೀವು ಬಸಳೆ ಸೊಪ್ಪು ಗೊತ್ತಿಲ್ಲ ಅಂದರೆ ಎಂತ ನೀವು? ಎರಡೆರಡು ಕೊಡಬೇಕು ನಿಮಗೆ. ಪಕ್ಕದ ಮನೆ ಹತ್ರ ಎಂತ ಸಹ ಇಲ್ಲ. ಹೌದಾ? ದೊಡ್ಡಪ್ಪ ಬ್ರೋ ನಿಜ ಅಂತ ಹೇಳ್ತಿದ್ದಾರೆ ಮಧು. ಬಸಳೆ ಕಲ್ಲರ್ ಯಾವುದು? ಅಯ್ಯೋ ದೇವರು, ಬಸಳೆದು ಕಲ್ಲರ್ ಹಸಿರೆ. ಅದು ಸೊಪ್ಪು ಹಸಿರೆ ಕಲ್ಲರ್ ಇರುತ್ತೆ. ಎಂತ ದೊಡ್ಡಪ್ಪ ಎಂತ ಹೇಳ್ತಿದ್ದೀರಾ? ಅವರು ಹೇಳುತ್ತಾರಂತ ನೀವು ಹುಡುಕಿಕೊಂಡು ಹೋಗಬೇಡಿ ಅಂತ ಕೃಷ್ಣಣ್ಣ ನಿಮ್ಮ ಮಂಡೆಗೆ ಕೊಡ್ತೇನೆ, ಆಯ್ತಾ? ಅವರೊಮ್ಮೆ ನೋಡ್ಕೊಂಡು ಬರಲಿ ಮಾರೆ. ಏನು ಅದು ಕುಟ್ಟುತ್ತಾ ಇದ್ದೀರಾ? ಅದು ಬ್ಲೂಟೂತ್ ಉಂಟಲ್ಲ, ಅದನ್ನು ಟಕ್ ಮಾಡ್ತಿದ್ದೇನೆ. ಅಂತ ಮಹೇಶಣ್ಣ ಬಂದರು. ಮಹೇಶಣ್ಣ, ನಿಮಗೆ ಬಸಳೆ ಸೊಪ್ಪು ಗೊತ್ತಿಲ್ವಾ? ಟಕ್ ಅಂತ. ಅದೇ ಟಕ್ ಅಂತ. ನಿಮ್ಮದು ಮೇಲೆ ಒಂದು ಚಾನಲ್ ಇದೆ ಅಲ್ಲ, ಆ ಚಾನಲ್ಗೆ ಕನೆಕ್ಟ್ ಆಗಿ, ಆಯಿತಾ? ಅಯ್ಯೋ, ನಾನು ಕೇಳಿದ್ದೆ ತಪ್ಪಾಯ್ತಾ ಅಂತ. ಇಲ್ಲ, ತಪ್ಪೇನಿಲ್ಲ ಮಧು. ಚಿಪ್ಸ್ ತಿಂದಾರೆ, ಚಿಪ್ಸ್ ಇಜ್ಜಿ. ನಮಗೆ ಗೊತ್ತಿಲ್ಲ ಅಲ್ವಾ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ. ಕಾರ್ಕಳ ಅಣ್ಣ ಅಂತ ಸಾತ್ಯಕ್ಕ.
ಉತ್ತರ ಕರ್ನಾಟಕ ಅಲ್ಲಿ ಬಸಳೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಹೌದಾ, ಸೂಪರ್ ಗುಡ್ ನೈಸ್ ಅಂತ. ನೀವು ಇಲ್ಲಿ ಉಡುಪಿ ಕಾರ್ಕಳಕ್ಕೆಲ್ಲ ಬಂದು ತಕೊಂಡು ಹೋಗಿ ಆಯ್ತಾ ಬಸಳೆ. ದೊಡ್ಡಪ್ಪ ಮತ್ತೆ ಮಧು, ಗುಡ್ ನೈಸ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಗೊತ್ತಿಲ್ಲ ಕೃಷ್ಣಣ್ಣ ಅಂತ ಮಹೇಶ್ ಅಣ್ಣ. ಸ್ವಾತ್ಯಕ್ಕ ಇರೇ ಗೊತ್ತುಂಡತೆ ಈರ್ಪಂದ್ಲೆ. ಸ್ವಾತ್ಯಕ್ಕ ನಿಮಗೆ ಗೊತ್ತಲ್ಲ, ಅವರು ಬಿಡಿ ಅವ್ರದ್ದು ಇದ್ದದ್ದೇ ಯಾವಾಗಲೂ. ಇವರಿಗೆ ಸ್ವಾತ್ಯಕ್ಕನಿಗೆ ಗೊತ್ತುಂಟು, ಅವರು ವಿಡಿಯೋ ಹಾಕಿದ್ದಾರೆ ನೋಡಿ ಆಯಿತಾ. ಹಾಯ್ ಕವಿತಕ್ಕ ಅಂತ ಕೃಷ್ಣಣ್ಣ, ಹಾಯ್ ಸ್ವಾತ್ಯಕ್ಕ ಅಂತ ಮಹೇಶ್ ಅಣ್ಣ. ಎಲ್ಲಿ ಹೋದ್ರಿ? ಬನ್ನಿ ಕಮೆಂಟ್ ಹಾಕಿ. ಬಸಳೆ ಸೊಪ್ಪು ಮಾಡ್ತಾರಾ? ನಮ್ಮ ಮನೆ ಹತ್ರ ಮೊಸಳೆ ಸೊಪ್ಪು ಇದೆ. ಅದು ಯಾವುದು ಮಧು ಅವರೇ ಮೊಸಳೆ ಸೊಪ್ಪು? ಹಾಯ್ ಮುದ್ದು ತಂಗಿ ಅಂತ ಸತೀಶಣ್ಣ. ಹಾಯ್ ಹಾಯ್. ಟೀ ಕುಡಿದ್ರಾ? ಸ್ವಾತಿ ಅಕ್ಕನಿಗೂ ಗೊತ್ತಿಲ್ಲ. ಹೌದಾ, ಓಕೆ. ಸೂಪ್ ಮಾಡಲ್ಲ, ಸಾಂಬಾರು ಮಾಡ್ತಾರೆ. ನೀವು ಗೂಗಲಲ್ಲೇ ನೋಡಿ ಮಧು ಅವರೇ ಮತ್ತೆ ದೊಡ್ಡಪ್ಪ. ಇವರಿಗೆ ಸತೀಶಣ್ಣನಿಗೆ ಗೊತ್ತಾ ಬಸಳೆ ಸೊಪ್ಪು? ಸತೀಶ್ ನಮಸ್ತೆ ಅಂತ ದೊಡ್ಡಪ್ಪ. ಸ್ವಾತಿ ಅಕ್ಕನಿಗೂ ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ಆಗುತ್ತಾ ಕೃಷ್ಣಣ್ಣ? ಅವರೇ ಹೇಳಬೇಕಲ್ಲ, ನೀವೆಂತ ನೀವು. ದೊಡ್ಡಪ್ಪ ನಮಸ್ತೆ ಅಂತ ಸತೀಶ್ ಅಣ್ಣ. ಯಾರಿದ್ದೀರಾ ಬನ್ನಿ ಲೈವ್ಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಇದು ಲೈವಾ ಇಲ್ಲ ಸೊಪ್ಪು ಮಾರ್ಕೆಟ್? ಅಯ್ಯೋ ಮಧು ಅವರೇ, ಇದು ಸೊಪ್ಪು ಮಾಡ್ತಾ ಇರುವಂತ, ಇದು ಒಂದು ಸೊಪ್ಪಿನ ಕತೆ ನಡೀತಾ ಇದೆ ಇಲ್ಲಿ, ಬಸಳೆ ಸೊಪ್ಪಿನ ಕತೆ. ನಿಮ್ಮ ಚಾನಲ್ ಮೋನೋ ಆದಮೇಲೆ ಬಸಳೆ ಕೊಡಿ ನನಗೆ. ಓಕೆ ದೊಡ್ಡಪ್ಪ. ಇದು ಚಿಪ್ಸ್ ಮತ್ತು ಜ್ಯೂಸ್ ಮಾರ್ಕೆಟ್ ಅಂತ ಕೃಷ್ಣಣ್ಣ. ದೊಡ್ಡಪ್ಪ ಬ್ರೋ ಸೊಪ್ಪು ಬೇಕಾ? ಸೊಪ್ಪು ಅಂತ ಮಧು. ನಮಗೆ ಗೊತ್ತು ತಂಗಿ. ಹೌದಾ ಸತೀಶಣ್ಣ? ನೋಡಿ ಸತೀಶಣ್ಣನಿಗೆ ಗೊತ್ತು ಅಂತೆ. ಮಧು ಅವರೇ ಕೊಡಿ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ಸತೀಶಣ್ಣ ನಿಮ್ಮದು ಯಾವ ಊರು? ಆವಾಗಲೇ ಬಂದಿದ್ದೆ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ನಿಮ್ಮದು ಲೈಕ್ ಮಾಡಿ ಕಮೆಂಟ್ ಮಾಡಿದ್ದೆ. ಹೌದಾ, ಥ್ಯಾಂಕ್ ಯು ಸತೀಶಣ್ಣ. ತಗೊಳ್ಳಿ, ಒಂದು ಕಟ್ಟು 40 ರೂಪಾಯಿ. ಎಂತ ಎಂತ ಮಧು ಅವರೇ? ಮಹೇಶ್ ಅಣ್ಣ ಎಲ್ಲಿ ಹೋದ್ರಿ? 10 ಲೈಕ್, ಥ್ಯಾಂಕ್ ಯು ಸತೀಶಣ್ಣ. ಮಧು ಅವರೇ 40 ರೂಪೀಸ್ ಅಮೇರಿಕನ್ನಲ್ಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ ದೊಡ್ಡಪ್ಪ. ಇಲ್ಲ, ನಾನು ಸೊಪ್ಪು ಸ್ವಲ್ಪ ರೇಟ್ ಜಾಸ್ತಿ. ಹೌದಾ, ನಿಮ್ಮ ಸೊಪ್ಪಿಗೆ ರೇಟ್ ಜಾಸ್ತಿ ಇದೆ. ಅದು ಯಾವ ಸೊಪ್ಪು ಮಧು? ಮಂಡ್ಯ ಇರೋದು ಮೈಸೂರು. ಹೌದಾ ಸತೀಶಣ್ಣ? ನೋಡಿ, ಮತ್ತು ಇವರಲ್ಲಿ ಅಮೇರಿಕಾದಲ್ಲಿ ಇರೋದಾ ದೊಡ್ಡಪ್ಪ ಬ್ರೋ? ಓಹೋ, ಹಾಗೆ ಸೊಪ್ಪಿಗೆ ರೇಟ್ ಜಾಸ್ತಿ ಆಗಿದೆ. ಮಧು ಅವರೇ ನಿಮ್ಮ ಸೊಪ್ಪು ಮೇಡ್ ಇನ್ ಅಮೇರಿಕನ್. ಶಾಂತಕ್ಕ ಬಲೆ ಅಂತ ಕೃಷ್ಣಣ್ಣ. ಮಧು ಅವರೇ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಇಲ್ಲ, ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ ಮಧು.
ಮಳೆ ಬರುವ ಸಾಧ್ಯತೆ ಇದೆ. ಗುಡುಗು ಬರ್ತಾ ಇದೆ. ಯಾರೋ ಶಾಪ ಇಟ್ಟಿದ್ದಾರೆ ಮಳೆ ಬರಲಿ ಅಂತ. ಯಾರು ಆಗ ಮಳೆ ಬರಲಿ ಅಂತ ಹೇಳಿದ್ದು? ದೊಡ್ಡಪ್ಪ ಬ್ರೋ, ನನ್ನ ಟ್ರೋಫಿ ನೋಡಿದ್ರ ಅಂತ ಮಧು ಅವರು. ಮಹೇಶ್ ಅಣ್ಣ ಈರ್ ಪೋಯಿನ ಆರು ಪೋಯಿನೇ ನಂದು ಪನಂದ ಪದ್ರಾಡು. ಮಧು ಅವರೇ, ಟ್ರೋಫಿ ಅಂದರೆ ಏನು ಅಂತ ದೊಡ್ಡಪ್ಪ. ಯಾನ್ಲ ಪೋಪೆ. ಓಕೆ ಕೃಷ್ಣಣ್ಣ, ನೋ ಪ್ರಾಬ್ಲಮ್. ಸಪೋರ್ಟ್ ಮಲ್ತನೈಕ್. ಥ್ಯಾಂಕ್ ಯು ಕೃಷ್ಣಣ್ಣ. ಅಯ್ಯೋ, ಪ್ರೈಸ್ ದೊಡ್ಡಪ್ಪ ಬ್ರೋ ಅಂತ ಹೇಳ್ತಿದ್ದಾರೆ ಮಧು ಅವರು. ಓಕೆ ಮಧು ಅವರೇ ಅಂತ ನಗ್ತಿದ್ದಾರೆ ದೊಡ್ಡಪ್ಪ. ಎಂತಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನನ್ನೊಡನಾಗಿ. ಈರ್ ಮಲ್ಲ ಜನ ಆತೆ ಎಂಕ್ಲೆಡ ಪಾತೆರು ಜರ ಬೊಕ್ಕ ಯಾನ್ ಏನು ಪಾತೆರ್ನತೆ ಇರ್ ದಾದ ಪನೊಂದುಲ್ಲಾರ. ನಿನ್ನೆ ಬಂತು ದೊಡ್ಡಪ್ಪ ಬ್ರೋ ಮ್ಯಾನ್ ಆಫ್ ದ ಎಂತ. ಹೌದಾ, ಬಾಯ್. ಓಕೆ ಕೃಷ್ಣಣ್ಣ. ಯಾನ್ ಈತ ಪಾತೆರ್ವೆ ಇರ್ ಪಾತೆರ್ಜಿ ಪನೊಂದುಲ್ಲ. ಇನ್ಸ್ಟಾದಲ್ಲಿ ಕಳಿಸಿದ್ದೀನಿ ನೋಡಿ ಅಂತ ಹೇಳ್ತಿದ್ದಾರೆ ಮಧು. ಮಿಲ್ಕಿ ಅವರೇ, ಹೌದಾ, ನೈಸ್ ಅಂತ ದೊಡ್ಡಪ್ಪ. ನಾನು ಎಲ್ಲರ ಹತ್ರ ಮಾತಾಡ್ತೇನೆ. ಆಟೋಗೂ ಹೋದೆ. ಓಕೆ 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 ಮಿಲ್ಕಿ ಅವರೇ, ನೋಡ್ತೇನೆ ಅಂತ ದೊಡ್ಡಪ್ಪ. ಮತ್ತೆ ಏನು ಸಮಾಚಾರ ದೊಡ್ಡಪ್ಪ ಬ್ರೋ ಅಂತ ಮಧು ಅವರೇ. ಏನು ಸಮಾಚಾರ ಏನಿಲ್ಲ ಈಗ ಗುಡುಗು ಬಂದರೆ ನಾನು ಅಲ್ಲಿಗೆ ಲೈವ್ ಮಾಡ್ತೇನೆ ಆಯಿತಾ. ಗುಡುಗು ಬಂದರೆ ಮಾತ್ರ. ಮಿಲ್ಕಿ ಅವರೇ, ನಥಿಂಗ್, ನೀವೇ ಹೇಳಿ ಅಂತ ಹೇಳ್ತಿದ್ದಾರೆ ದೊಡ್ಡಪ್ಪ. ದೊಡ್ಡಪ್ಪ ಬ್ರೋ, ನನಗೆ ಗೋಲ್ ಗುಂಬಜ್ ವಿಡಿಯೋ ಬೇಕಿತ್ತು, ಹೋದರೆ ಕಳಿಸಿ ಆಯಿತಾ ಅಂತ ಮಧು ಅವರು. ಓಕೆ ಮಧು ಅವರೇ ಅಂತ ದೊಡ್ಡಪ್ಪ. ಗುಡುಗು ಬಂದರೆ ಭಯನಾ ಮಧು ಅವರೇ? ಭಯ, ಹೌದು. ಭಯ ಇದೆ ಗುಡುಗು ಅಂದರೆ. 1-2 ಸರಿ ಗುಡುಗಿಗೆ ಹೆದರಿದ್ದೇನೆ. ಮಳೆ ಇದೆಯಾ ನಿಮ್ಮೂರಲ್ಲಿ? ಹಾಂ, ನನ್ನೂರಲ್ಲಿ ಮಳೆ ಇದೆ, ಮೋಡ ಆಗಿದೆ.
ಯಾಕೆ ಭಯ? ಯಾಕಂದರೆ ಒಂದು ಸರಿ ಏನಾಗಿತ್ತಂದರೆ, ಹೇಳಬೇಕಾ ಕತೆ ಬೇಡ ಅಂತ? ನಮ್ಮ ಊರಿಗೆ ಸಹ ಕಳಿಸಿ. ಹೌದಾ, ಬೇಕಾ? ಮಳೆ ಬೇಕಾ, ಗುಡುಗು ಬೇಕಾ? ನಾಗರಾಜ್ ಲೈವ್ಗೆ ಹೋಗಿ ಬರ್ತೇನಾ? ಅವ್ರದ್ದು ಲೈವ್ ಆಗ್ತಾ ಉಂಟಾ? ಹೋಗಿ ಬನ್ನಿ ದೊಡ್ಡಪ್ಪ, ನಾನು ಕೇಳಿದಂತ ಹೇಳಿ ಆಯಿತಾ? ನೀರು ಕುಡಿದದ್ದು ಆಯಿತಾ? ನೀರು ಕುಡ್ದಾಯ್ತು, ಸ್ವಲ್ಪ ಉಂಟಿನ್ನು. ಮಿಲ್ಕಿ ಅವರೇ ಬಾಯ್ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಹೋದ್ರಂತ, ನಾನು ಒಬ್ಬಳೇ ಎಂತ ಮಾಡ್ತೀನಿ. ಬಸಳೆ ಸೊಪ್ಪು ತುಂಬ ಒಳ್ಳೆಯದು ಅಲ್ವಾ ಸತೀಶ್ ಅಣ್ಣ? ತುಂಬ ಒಳ್ಳೆಯದು. ಓಕೆ ದೊಡ್ಡಪ್ಪ ಬ್ರೋ ಅಂತ ಮಧು ಅವರು. ಹಿಂಗೆ ಹೋಗಿ ಹಾಗೆ ಬರ್ತೀನಿ ಇರಿ. ಓಕೆ ಮಧು, ಹೋಗಿ ಬನ್ನಿ. ಬಿರ್ವಸಣ್ಣ ಹಾಯ್. ಯಾನು ಒಂಜಿ ಲೈಕ್ ಕೊಡ್ತೆ. ಥ್ಯಾಂಕ್ ಯು ಬಿರ್ವಸಣ್ಣ. ಚಾ ಪರಿಯಾರ ಓಲ್ ಪಯರ್. ಗುಡುಗು ಬರುತ್ತಂತ, ನಾನು ಹೋಗ್ತೀನಿ.